ನಮಸ್ತೆ ಕರ್ನಾಟಕ ಸ್ನೇಹಿತರೆ. ದಕ್ಷಿಣ ಭಾರತದ ಗಂಗೆ ಕರ್ನಾಟಕದ ಜೀವನದಿ. ಸದ್ಯದ ಹಾಟ್ ಟಾಪಿಕ್ ಕಾವೇರಿ ಬಗ್ಗೆ ತಿಳ್ಕೊಂಡಿದ್ದೀರಾ? ಕಾವೇರಿ ಹುಟ್ಟೋದು ನಮ್ಮ ಕರ್ನಾಟಕದ ಕೊಡಗಿನ ತಲಕಾವೇರಿಯಲ್ಲೇ. ಇದರ ಮೂಲ ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ಪರ್ವತ. ಸುಮಾರು 800 ಕಿಲೋಮೀಟರ್ಗಳ ಉದ್ದದ ಪಯಣದೊಂದಿಗೆ ಕಾವೇರಿ ಕರ್ನಾಟಕವನ್ನು ದಾಟಿ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತಾಳೆ. ಇವಳ ಪೌರಾಣಿಕ ಹಿನ್ನೆಲೆ ನೋಡಿದ್ರೆ, ಒಂದು ಬಾರಿ ಅಗಸ್ತ್ಯ ಮಹರ್ಷಿಗಳು ಶಿವನಾಜ್ಞೆಯಂತೆ ದಕ್ಷಿಣ ಯಾತ್ರೆಯನ್ನು ಕೈಗೊಂಡಾಗ ಗಂಗೆಯನ್ನು ತನ್ನ ಕಮಂಡಲದಲ್ಲಿ ತಂದಿದ್ರು. ಅವರು ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ತಪಸ್ಸನ್ನಾಚರಿಸಿದಾಗ ಗಣೇಶನು ಕಾಗೆಯ ರೂಪದಲ್ಲಿ ಬಂದು ಕಮಂಡಲವನ್ನು ಉರುಳಿಸಿದನು. ಇಲ್ಲಿಂದ ಗಂಗೆ ಕಾವೇರಿಯ ರೂಪದಲ್ಲಿ ಹರಿದಳು. ಕಾವೇರಿಯ ಮಡಿಲಲ್ಲಿ ದಕ್ಷಿಣದ ಗಂಗಾ, ಚೋಳ, ಹೊಯ್ಸಳ, ವಿಜಯನಗರ ಹೀಗೆ ಪ್ರಮುಖ ಸಾಮ್ರಾಜ್ಯಗಳು ಬೆಳೆದು ನಿಂತಿವೆ. ಒಟ್ಟಿನಲ್ಲಿ ಕಾವೇರಿ ಕನ್ನಡಿಗರ ಜೀವನದಿ. ಆದ್ರೆ ದುಃಖ ಅಂದ್ರೆ ಇವತ್ತು ನಾವು ಅವಳಿಗಾಗಿಯೇ ಹೋರಾಡ್ತಾ ಇದ್ದೇವೆ. ಇದು ವಿಸ್ಮಯ ಭಾರತದ ಅನ್ವೇಷಣೆಯ